ಓ ಹಲೋ ಹೇಗಿದ್ದೀರಿ? ಪ್ರೈಸ್ ದ ಲಾರ್ಡ್. ಏನ್ ಸಮಾಚಾರ? ನಾವು ಮದರ್ ಮೇರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತೀರಲ್ವಾ ಫಾದರ್? ನಾನು ಯುಕ್ರೇನಲ್ಲಿ ಓದುವಾಗ ಕೂಡ ಎಲ್ಲರೂ ಕೇಳ್ತಾರೆ, ನೀವು ಕಥೋಲಿಕರು ಮದರ್ ಮೇರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ, ಅವ್ರನ್ನ ತುಂಬ ಆರಾಧನೆ ಮಾಡ್ತೀರಾ ಅಂತ. ಅದು ನಿಜಾನಾ ಫಾದರ್? ನಾವು ಎಂದಾದರೂ ತಾಯಿ ಮರಿಯಮ್ಮನವರನ್ನು ಆರಾಧಿಸುವುದನ್ನು ನೋಡಿದ್ದೇನಮ್ಮ? ನಾವು ಆರಾಧನೆ ಮಾಡೋದು ಪರಮ ಪ್ರಸಾದಕ್ಕೆ ಮತ್ತು ತ್ರೈಯೇಕ ದೇವರಿಗೆ ಮಾತ್ರ. ಪರಮ ಪ್ರಸಾದದಲ್ಲಿರುವ ಯೇಸು. ಬೈಬಲ್ ಗ್ರಂಥದಲ್ಲಿ ಒಂದು ಮಾತು ಇದೆ, ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಾಕ್ಯ 21ರಲ್ಲಿ ಹೇಳ್ತಾ ಇದೆ, ವಿಶ್ವಾಸದಲ್ಲಿ ಸಾಕ್ಷಿಯಾಗಿ ಜಯ ಹೊಂದಿದವರು ದೇವರೊಂದಿಗಿದ್ದಾರೆ. ಅಂದರೆ ತಾಯಿ ಮರಿಯಮ್ಮ ದೇವರೊಂದಿಗಿದ್ದಾರೆ. ಅದೇ ನಾವು ನಂಬುವ ಸತ್ಯ. ಆಕೆಯನ್ನು ನಾವು ಆರಾಧನೆ ಮಾಡೋಲ್ಲ. ಯೇಸುವೇ ಶಿಲುಬೆಯಿಂದ ನಮಗೆ ತಾಯಿಯನ್ನಾಗಿ ಅವರನ್ನು ಕೊಟ್ಟರು. ಆ ತಾಯಿಯನ್ನು ನಾವು ಗೌರವಿಸುತ್ತೇವೆ ವಿನಃ ಎಂದೂ ಆರಾಧನೆ ಮಾಡೋಲ್ಲ. ಅರ್ಥ ಆಯ್ತಾ? ಆಗಸ್ಟ್ 15 ಮೇರಿ ಮಾತೆ ಸ್ವರ್ಗ ಸ್ವೀಕೃತ ಆದ್ರು ಅಂತ ನಾವೆಲ್ಲ ನಂಬ್ತೀವಲ್ಲ ಫಾದರ್, ಆದರೆ ಅದು ಬೈಬಲಲ್ಲಿ ಎಲ್ಲಿ ಬರೆದಿದೆ? ಬೈಬಲ್ ಏನು ಹೇಳುತ್ತೆ ಅಂದರೆ, ಬೈಬಲಲ್ಲಿ ಒಂದು ಮಾತಿದೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಓದ್ತೀಯಾ ನೀನು? ಓದ್ ನೋಡೋಣ. 21ನೇ ವಾಕ್ಯ ಓದು ನೋಡೋಣ. ನಾನು ಜಯಗಳಿಸಿ ನನ್ನ ತಂದೆಯೊಡನೆ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಅದೇ ಪ್ರಕಾರ ಜಯ ಹೊಂದಿದವನಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಜಯ ಹೊಂದಿದವರಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ಕೊಡುತ್ತೀನಿ. ಈಗ ತಾಯಿ ಮರಿಯಮ್ಮನವರಿಗೆ ಈ ಹಕ್ಕನ್ನು ದೇವರೇ ಕೊಟ್ಟಿದ್ದಾರೆ. ನಾವ್ಯಾರು ಈ ಹಕ್ಕನ್ನು ಕೇಳಿಕೊಳ್ಳಿಕ್ಕೆ? ಅಂದರೆ ಅವರನ್ನು ಶರೀರಾತ್ಮ ಸಮೇತ ಸ್ವರ್ಗಕ್ಕೆ ಸ್ವೀಕಾರ ಮಾಡಿದ್ದಾರೆ. ಮಾತ್ರವಲ್ಲ, ಆಕೆ ಇವತ್ತು ನೀವು ನೋಡಿ ಹರಿಹರದಲ್ಲಿ, ವೆಲಂಗಣಿಯಲ್ಲಿ, ಲೂಡ್ಸಲ್ಲಿ, ಫಾತಿಮಾದಲ್ಲಿ ವಿವಿಧ ಕಡೆ ದರ್ಶನ ಕೊಟ್ಟಿದ್ದಾರೆ. ಆಕೆ ನಿತ್ಯ ಸಹಾಯ ಮಾತೆಯಾಗಿ ಪವಿತ್ರ ಸಭೆಯನ್ನು ನಡೆಸ್ತಾ ಇದ್ದಾಳೆ, ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಆಕೆ ಶರೀರ ಆತ್ಮ ಸಮೇತ ಸ್ವರ್ಗದಲ್ಲಿದ್ದಾರೆ ಎಂಬುದು ನಮ್ಮ ದೃಢ ನಂಬಿಕೆ. ಫಾದರ್, ಅನ್ಯ ಸಭೆಯವರು ಕಥೋಲಿಕರಾದ ನಮ್ಮನ್ನು ಮದರ್ ಮೇರಿನ ದೇವ್ರತಾಯಿ ಅಂತಿರಲ್ಲ, ಅದು ಹೇಗೆ? ಬೈಬಲಲ್ಲಿ ಎಲ್ಲಿ ಬಂದಿದೆ ಫಾದರ್? ಸ್ವಲ್ಪ ಹೇಳ್ತೀರಾ? ಯಾವಾಗ ದೇವರ ಸಂದೇಶ ತಾಯಿ ಮರಿಯಮ್ಮನವರಿಗೆ ಬಂತೋ ತದನಂತರ ಹೌದು ನಾನು ದೇವರ ಚರಣದಾಸಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಅಂದರು. ಹೌದಾ? ಅಲ್ಲಿಂದ ಎಲ್ಲಿ ಹೋದ್ರು ತಾಯಿ ಮರಿಯಮ್ಮ? ಯಾರನ್ನು ಭೇಟಿ ಮಾಡಲು ಹೋದ್ರು? ಎಲಿಜಬೆತಳನ್ನು ಭೇಟಿ ಮಾಡಲು ಹೋಗುವಾಗ ಹೋಗಿ ಎಲಿಜಬೆತಳನ್ನು ಅಪ್ಪಿ ಹಿಡಿದ್ರು. ಯಾಕೆ? ಎಲಿಜಬೆತಳು ಬಂಜೆಯಾಗಿದ್ದವಳು, ಗರ್ಭಿಣಿಯಾಗಿದ್ದವಳು, ದೇವರ ಶಕ್ತಿ. ಅಲ್ಲಿ ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹೇಳಿದ ಮಾತು, ನನ್ನ ಪ್ರಭುವಿನ ತಾಯಿ ನನ್ನನ್ನು ಭೇಟಿ ಮಾಡಲು ಬಂದುದು ಅದೆಂಥ ಭಾಗ್ಯ. ಯಾರು ಹೇಳಿದ ಮಾತು? ಎಲಿಜಬೆತ್ ಅಲ್ಲ, ಎಲಿಜಬೆತ್ ಒಳಗಡೆ ಇದ್ದ ಪವಿತ್ರಾತ್ಮ ಹೇಳಿದ ಮಾತು. ಅಂದರೆ ಪವಿತ್ರಾತ್ಮರೇ ಹೇಳ್ತಾ ಇದ್ದಾರೆ ಪ್ರಭುವಿನ ತಾಯಿ. ಖಂಡಿತವಾಗಿಯೂ ಬೈಬಲ್ ಆಧಾರದ ಪ್ರಕಾರ ಈ ಲೂಕನ ಶುಭ ಸಂದೇಶ, ಬೈಬಲ್ ನೀವು ನೋಡಿದರೆ ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 43, ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ಅಂದರೆ ನಾವು ವಿಶ್ವಾಸದ ಸತ್ಯಗಳಲ್ಲಿ ನಾವು ಅಪನಂಬಿಕೆ ಪಡಬಾರ್ದು. ತಾಯಿ ಮರಿಯಮ್ಮ ದೇವರ ತಾಯಿ, ಸ್ವರ್ಗಕ್ಕೆ ಸ್ವೀಕೃತರಾದ ತಾಯಿ. ಮಾತ್ರವಲ್ಲ, ನಾವು ಆಕೆಯನ್ನು ಗೌರವಿಸುತ್ತೇವೆ, ಆರಾಧಿಸುವುದಿಲ್ಲ. ಇದು ಬೈಬಲ್ ಗ್ರಂಥವೇ ಹೇಳುತ್ತೆ. ಅದಕ್ಕಾಗಿ ಎಲ್ಲ ಸಂಶಯಗಳನ್ನು ನಾನು ಯೋಚನೆ ಮಾಡ್ತೀನಿ, ಸಂಶಯ ಎಲ್ಲ ದೂರ ಆಯಿತು. ಹೌದಾ? ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ, ಆ ತಾಯಿ ನಿತ್ಯ ಸಹಾಯ ತಾಯಿ ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾರೆ, ನಮಗೆ ಬಿಡುಗಡೆ ಕೊಡ್ತಾರೆ. ಆ ತಾಯಿಯಲ್ಲಿ ನೋಡಿ, ಈ ಗ್ರೋಟ ಬಳಿ ನೀವು ಕೂಡ ಪ್ರಾರ್ಥಿಸಿ. ನಿನ್ನ ಯುಕ್ರೇನಲ್ಲಿ ನಿನ್ನ ಸ್ಟಡಿ ಆಶೀರ್ವಾದವಾಗಿ ಒಂದು ಒಳ್ಳೆ ಡಾಕ್ಟರ್ ಆಗ್ತೀಯಾ, ನೀನು ಕೂಡ ಒಂದು ಒಳ್ಳೆಯ ಭವಿಷ್ಯ ದೇವರು ನಿಮಗೂ ದಯ ಪಾಲಿಸ್ತಾರೆ. ಆಯಿತಾ? ಜಪಸರ ಮಾಡಿ, ಬೈಬಲ್ ಓದಿ, ಹಾಗೂ ಪವಿತ್ರ ಕಥೋಲಿಕ ಸಭೆಯ ಸತ್ಯಗಳನ್ನು ಮನದಟ್ಟು ಮಾಡಿಕೊಂಡು ಜೀವಿಸಿ. ಎಲ್ಲರಿಗೂ ದೇವರ ಆಶೀರ್ವಾದ. ಯೌವಾನ 19ನೇ ಅಧ್ಯಾಯ 27ನೇ ವಾಕ್ಯ. ಏಸು ಸರ್ವ ಮಾನವರ ರಕ್ಷಣೆಗೆಂದು ಜೀವ ಬಿಡುವ ಮುನ್ನ ಶಿಲುಬೆಯ ಅಡಿ ನಿಂತಿದ್ದ ಶಿಷ್ಯಂದಿರಿಗೆ ತನ್ನ ತಾಯಿಯನ್ನು ತೋರಿಸುತ್ತಾ, ಈ ದಿನದಿಂದ ನನ್ನ ತಾಯಿ ನಿಮಗೆ ತಾಯಿ ಎಂದು ಕ್ರೈಸ್ತರಿಗೆ ತಾಯಿಯಾಗಿ ನೀಡಿದರು. ಅಂದಿನಿಂದ ಮಾತೆ ಮರಿಯಮ್ಮನವರನ್ನು ಯೇಸುವಿನ ಶಿಷ್ಯಂದಿರು ತಮ್ಮ ಮನೆಯಲ್ಲಿಟ್ಟು ಗೌರವಿಸಿದರು. ಏಸು ಸಭೆಗೆ, ಕ್ರೈಸ್ತರಿಗೆ ಕೊಟ್ಟ ತಾಯಿಯನ್ನು ಅಂದಿನಿಂದ ಇಂದಿನವರೆಗೆ ಗೌರವಿಸುವ ಧರ್ಮಸಭೆ ಕಥೋಲಿಕ ಧರ್ಮಸಭೆ. ಯೇಸುವೇ ರಕ್ಷಕನೆಂದು ಘೋಷಿಸುತ್ತಾ ಮರಿಯಮ್ಮನವರಲ್ಲಿ ನಮಗಾಗಿ ಪ್ರಾರ್ಥಿಸಿರಿ ಎಂದು ಭಿನ್ನಯಿಸುವ ಸಭೆ ಕಥೋಲಿಕ ಧರ್ಮಸಭೆ.
ನಿತ್ಯ ಸಹಾಯ ಮಾತೇ, ನಮಗಾಗಿ ಪ್ರಾರ್ಥಿಸಿರಿ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಅದ್ಭುತವ ಮಾಡಿದರೇಸು. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನೊಂದಂತ ಮಕ್ಕಳು ನಾವು, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನೊಂದಂಥ ಮಕ್ಕಳು ನಾವು, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಯೇಸು ನನ್ನ ಪುತ್ರ, ಆತನೇ ಲೋಕರಕ್ಷಕ. ಯೇಸು ಹೇಳಿದಂತೆ ನೀವು ಕೇಳಿ. ಯೇಸು ಶಿಲುಬೆಯಿಂದ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಈ ಸರ್ವ ಕ್ರೈಸ್ತ ಜನಾಂಗಕ್ಕೆ ನನ್ನನ್ನು ತಾಯಿಯನ್ನಾಗಿ ನೇಮಿಸಿದ್ದಾರೆ. ಯೇಸುವನ್ನು ನಂಬುವ ಯಾವುದೇ ಪಂಗಡದವರಾಗಿರಲಿ, ಯಾವುದೇ ಜಾತಿ ಭಾಷೆಯವರಾಗಿರಲಿ, ಅವರೆಲ್ಲರೂ ನನ್ನ ಮಕ್ಕಳೇ. ಅವರಿಗೆ ನಾನು ಬೇಡವಾದರೂ ನನಗೆ ಅವರು ಬೇಕು. ಲೋಕ ರಕ್ಷಣೆಗಾಗಿ ನೀವೆಲ್ಲರೂ ಪ್ರಾರ್ಥಿಸಿರಿ.